ಎಲ್ಲರಿಗೂ ತಿಳಿದಿರುವ ಹಾಗೆ ಜೆಸಿ ಪುತ್ತೂರು ವ್ಯಕ್ತಿತ್ವ ವಿಕಸನ ಕಾರ್ಯಾಗಾರ ಹಾಗೂ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಅದರ ಜೊತೆಯಲ್ಲಿ ಸತತ 6 ವರ್ಷಗಳಿಂದ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಹಲಸು ಮೇಳ ಇದನ್ನ ಯಶಸ್ವಿಯಾಗಿ ಮಾಡ್ತಾ ಇದೆ. ಅದೇ ಮುಂದಿನ ತಾರೀಕು ಮೇ 24, 25, 26ರಂದು ನಡೆಯುವಂಥ ಈ ಒಂದು ಹಲಸು ಮೇಳದ ಕಾರ್ಯಕ್ರಮ ಎಲ್ಲರಿಗೂ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಏನು ಹೊಸ ಉತ್ಪನ್ನಗಳು ಏನಿದೆ, ಯಾವ ಥರ ನಡೆದಿದೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಕೂಡ ಇದೆ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡಲಿಕ್ಕೆ ನಮ್ಮ ಜೊತೆ ಅನಂತ್ ಕುಮಾರ್ ಪ್ರಸಾದ್ ನೇತಕ್ಕ ಅವರಿದ್ದಾರೆ. ಸರ್ ನಮಸ್ತೆ. 2018ರಲ್ಲಿ ಪ್ರಾರಂಭಗೊಂಡಂತಹ ಹಲಸು ಮೇಳ ನಿಮಗೆಲ್ಲರಿಗೂ ಹೆಚ್ಚಿನವರಿಗೆ ಗೊತ್ತಿರಬಹುದು. ಖಾಲಿ 9 ದಿವಸದಲ್ಲಿ ನಾವು ಹಲಸು ಮೇಳವನ್ನು ಆಯೋಜಿಸಿದ್ದೆವು. ಪುತ್ತೂರ ಜನತೆ ನಮಗೆ ಅತ್ಯಂತ ಹೆಚ್ಚಿನ ಬೆಂಬಲವನ್ನು ಕೊಟ್ಟಿದ್ದು, ಅದು ನಮಗೆ ಒಂದು ಪ್ರೇರಣೆ ಆಯಿತು. ಅಲ್ಲಿಂದ ಪ್ರಾರಂಭಗೊಂಡು ಇವತ್ತಿನ ತನಕ ನಾವು 7 ಹಲಸು ಮೇಳಗಳನ್ನು ನಾವು ಯಶಸ್ವಿಯಾಗಿ ನೆರವೇರಿಸಿದ್ದೇವೆ. ಅದರಲ್ಲಿ ಒಂದು ಬಂಟ್ವಾಳದಲ್ಲಿ ನಾವು ಮಾಡಿದ್ದೇವೆ, ಅಕಾಲ ಹಲಸು ಸಂಗಮ ಅಂತ ಹೇಳಿ. ಹಲಸು ಇಲ್ಲದ ಸಮಯದ ಸಮೇತ ಒಂದು ಹಲಸು ಮೇಳವನ್ನು ನಾವು ಮಾಡಿದವರು ನಾವು. ಅದರ ಹಿರಿಮೆ ನಮ್ಮಲ್ಲಿದೆ. ಮತ್ತೆ ಕೊರೋನಾದಲ್ಲಿ ಮಾತ್ರ ಒಂದು ವರ್ಷ ನಮಗೆ ಹಲಸು ಮೇಳ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಎಲ್ಲ ವರ್ಷ ಸಹ 2 ದಿವಸಗಳ ವಿಜೃಂಭಣೆಯಿಂದ ಹಲಸು ಮೇಳಗಳನ್ನು ನಾವು ಮಾಡಿ ಬಂದಿದ್ದೇವೆ. ಈ ಬಾರಿ ಅದಕ್ಕೆ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ 3 ದಿವಸದ ಹಲಸು ಮೇಳವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ 2 ದಿವಸದಲ್ಲಿ ಬರುವಂತಹ ಜನ ಬೆಂಬಲದಿಂದ, ಯಾಕಂದ್ರೆ ಬರುವಾಗ ಹೋಗುವಂತ ಜನ ಬೆಂಬಲದಿಂದ ಅದು ಸ್ವಲ್ಪ ನಮಗೆ ಎಲ್ರಿಗೂ ಸರಿಯಾದ ರೀತಿಯಲ್ಲಿ ಈ ಮೇಳದಲ್ಲಿ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಹಾಗೆ 3 ದಿವಸದ ಈ ಸಾರಿ ಮೇಳವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಇದೇ ಬರುವ ಶುಕ್ರವಾರ, ಶನಿವಾರ, ಆದಿತ್ಯವಾರದಂದು ನಮ್ಮ ಜೈನ ಭವನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಗಳಿಗೆ 24ನೇ ತಾರೀಕಿಗೆ ಶುಕ್ರವಾರ ಬೆಳಿಗ್ಗೆ ಪುತ್ತೂರಿನ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದಂತಹ ವೇದಮೂರ್ತಿ ವೆಂಕಟೇಶ ಸುಬ್ರಹ್ಮಣ್ಯ ಭಟ್ರು ಅವರು ವಿದ್ಯುಕ್ತವಾಗಿ ಸ್ಟಾಲ್ನ ಚಾಲನೆಯನ್ನು ಮಾಡಲಿಕ್ಕಿದ್ದಾರೆ. ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದಂತಹ ವೇದಮೂರ್ತಿ ವೆಂಕಟೇಶ ಸುಬ್ರಹ್ಮಣ್ಯ ಭಟ್ರು ಅವರು ಈ ಎಲ್ಲ ಸ್ಟಾಲ್ಗಳ ಚಾಲನೆಯನ್ನು ಬೆಳಿಗ್ಗೆ ಮಾಡಲಿಕ್ಕಿದ್ದಾರೆ. ಸಂಜೆ 4 ಗಂಟೆಗೆ ಸಭಾ ಕಾರ್ಯಕ್ರಮ ನಡೀತದೆ. ಅದರಲ್ಲಿ ನಮ್ಮ ನೆಚ್ಚಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರಾಯ್ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಅದೇ ಅವರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕ್ಯಾಂಪು ಸಂಸ್ಥೆಯ ಅಧ್ಯಕ್ಷರಾದಂತಹ ಕಿಶೋರ್ ಕುಮಾರ್ ಕೊಡ್ಗಿ ಅವರು ವಹಿಸಲಿಕ್ಕಿದ್ದಾರೆ. ಅದೇ ದಿವಸ ಈ ನಮ್ಮ ಕಾರಂತ ಬಿರಾಜಿಯವರು ಬರೆದಂತಹ ಒಂದು ಪುಸ್ತಕ ಅಂತ ಹೇಳಿದ್ರೆ, ಈ ಹಲಸು ಮೇಳದ ಮೂಲ ಮುಳಿಯ ವೆಂಕಟೇಶ ಶರ್ಮರ ಮನೆಯಲ್ಲಿ ನಡೆದಂತದ್ದು, ಹಿಂದೆ ಅಲ್ಲಿಂದ ಪ್ರಾರಂಭವಾದ್ದು. ಅದರ ವಿಚಾರವಾಗಿ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ. ಅದರ ಬಿಡುಗಡೆ ಬಡಾರು ರಾಮಕೃಷ್ಣ ಶಾಸ್ತ್ರಿ ಅವರ ಕೈಯಲ್ಲಿ ಅದೇ ದಿವಸ ನಡೆಯಲಿಕ್ಕಿದೆ. ಹಾಗಾಗಿ ನಮ್ಮ ಜೊತೆ ಭಾರತೀಯ ಗೇರು ನಿರ್ದೇಶನಾಲಯದ ನಿರ್ದೇಶಕರಾದಂತಹ ಡಾಕ್ಟರ್ ದಿನಕರ್ ಅಡಿಗರ್ ಅವರು ಇರ್ತಾರೆ. ಹಾಗೆ ಕೃಷಿ ಭತ್ತಿನ ಸಹಕಾರ ಸಂಘ ಬನ್ನೂರಿಯರ ಅಧ್ಯಕ್ಷರಾದಂತಹ ಪಂಜಿಗುಡ್ಡ ಈಶ್ವರ ಭಟ್ರವರು ಇರ್ತಾರೆ. ಹಾಗೆ ಮುಳಿಯ ಹಲಸು ಸ್ನೇಹ ಕೂಟದ ಅವರಾದಂತಹ ಮುಳಿಯ ವೆಂಕಟೇಶ ಶರ್ಮರು ಅಂತ ನಮ್ಮ ಜೊತೆ ಇರ್ತಾರೆ. ಇದು ಆ ದಿವಸ ನಡೀತಕ್ಕಂತಹ ಸಭಾ ಕಾರ್ಯಕ್ರಮಗಳು. ಮರ ದಿವಸ ತಾಂತ್ರಿಕ ಸಮಾವೇಶ ಮಾಡ್ತಾ ಇರ್ತದೆ. ಯಾಕಂತ ಹೇಳಿದ್ರೆ ಈ ಹಲಸು ಮೇಳದಲ್ಲಿ ನಾವು 3 ವಿಚಾರಗಳನ್ನ ಗಮನವಾಗಿಟ್ಟುಕೊಳ್ಳುವಂತ ವಿಚಾರ. ಒಂದು ಮನೋರಂಜನೆ ಅಂತ ಹೇಳಿದ್ರೆ ಈ ಹಲಸು ಹಣ್ಣುಗಳನ್ನ ಸ್ವಾದಿಸಿಕೊಂಡು ಅದನ್ನ ಸಂತೋಷ ಪಡುವಂತದ್ದು. ಇನ್ನೊಂದು ತಾಂತ್ರಿಕ ಸಮಾವೇಶ ಅಂತ ಹೇಳಿದ್ರೆ ನಮಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ನಮಗೆ ಒಂದು ಇದು ಎಂತ ಅಂತ ಹೇಳಿದ್ರೆ ಒಂದು ತಾಂತ್ರಿಕ ಸಮಾವೇಶ ಅಂತ ಹೇಳಿದ್ರೆ ಈ ಕಾರ್ಯಕ್ರಮಗಳು ಯಾಕೆ, ಹೇಗೆ, ಎಂತಕ್ಕೆ ಅಂತ ಹೇಳುವಂತ ದೃಷ್ಟಿಕೋನಗಳನ್ನ ಇಟ್ಟುಕೊಂಡು ಮಾಡುವಂತಹದ್ದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಪಬ್ಲಿಸಿಟಿ. ಯಾಕಂತ ಹೇಳಿದ್ರೆ ಪಬ್ಲಿಸಿಟಿ ಇಲ್ಲ ಅಂತ ಹೇಳಿದ್ರೆ ಹಲಸಿಗೆ ಎಲ್ಲಿಯೂ ಇದು ಬರುವಂತದ್ದಲ್ಲ. ಯಾಕಂದ್ರೆ ಉತ್ಪನ್ನಗಳನ್ನ ನಾವು ನಿರೀಕ್ಷೆಯಲ್ಲಿ ಮುಂದುವರಿಸಬೇಕಾದ್ರೆ ಇದು ಪಬ್ಲಿಸಿಟಿ ಬೇಕು. ಈ 3 ಉದ್ದೇಶ ಇಟ್ಟುಕೊಂಡು ಮಾಡುವ ಕಾರಣ ಅದರಿಂದ ಮರುದಿವಸ ತಾಂತ್ರಿಕ ಸಮಾವೇಶ ಇರ್ತದೆ.
ಇದರಲ್ಲಿ ನಮಗೆ ಶ್ರೀಮತಿ ಶ್ಯಾಮ್ ಭಟ್ ಬೇರ್ಕಡವು ಅಧ್ಯಕ್ಷರು, ಮಾತೃತ್ವಂ ಶ್ರೀ ರಾಮಚಂದ್ರಾಪುರ ಮಠ ಹೊಸನಗರ, ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ. ಹಾಗಾಗಿ ಮತ್ತೆ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಮಂಗಳೂರು, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾಡ ಮಾವನ ಸಂರಕ್ಷಣೆ ಬೇಕಾಗಿ ಕಳೆದ 2 ವರ್ಷಗಳ ಹಿಂದೆ ಅದನ್ನ ಅವರು ಕಾರ್ಯತತ್ಪರತರಾಗಿ ಅವರೇ ಸ್ವತಃ ಒಂದು 30 ಎಕರೆ ಜಾಗೆಯಲ್ಲಿ ಕಾಡು ಮಾವಿನ ತಳಿಯನ್ನು ಸಂರಕ್ಷಿಸಿ ಬರ್ತಾ ಇದ್ದಾರೆ. ಅದು ನಿಮಗೆ ಕೆಲವರಿಗೆಲ್ಲ ಗೊತ್ತಿರಬಹುದು. ಆಗ ಅದರ ಆ ಸಂರಕ್ಷಣೆಯನ್ನ, ಯಾಕಂದ್ರೆ ನಶಿಸಿ ಹೋಗುವಂತಹ ತಳಿಗಳನ್ನ ಆ ಒಂದು ಸಂರಕ್ಷಣೆಗೆ ಹೊರಟಂತಹ ಡಾಕ್ಟರ್ ಮನೋಹರ್ ಉಪಾಧ್ಯಾಯರು ನಮ್ಮ ಜೊತೆ ಇರ್ತಾರೆ. ಅವರ ಜೊತೆ ಅದೇ ಕಾಡು ಮಾವುಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆಯನ್ನ ಸುಳ್ಯದಲ್ಲಿ ಸಮೇತ ಒಬ್ರು ಮಾಡ್ತಾ ಇದ್ದಾರೆ. ಅವರು ಶ್ರೀ ಜಯರಾಮ್ ಮುಂಡೋಳಿ ಮೂಲೆ, ಅವರು ನಮ್ಮ ಜೊತೆ ಇರ್ತಾರೆ. ಮತ್ತೆ ಕೊಕ್ಕದ ಮೌಲ್ಯವರ್ಧನೆಗೆ ಬೇಕಾಗಿ ನವೀನ್ ಕೃಷ್ಣ ಶಾಸ್ತ್ರಿ ಪುಣಚ, ಇವರು ನಮ್ಮ ಜೊತೆ ಇರ್ತಾರೆ. ವಿಶ್ವಪ್ರಸಾದ್ ಸೇಡಿಯಾಪ್ನವರು ರಂಬುಟಾನ್ ಕೃಷಿ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮ ಜೊತೆ ಬರ್ತಾರೆ. ಅದಲ್ಲದೆ ನಮ್ಮ ಈ ಹಲಸು ಮಾವಿನ ತಳಿಯನ್ನ ತುಂಬಾ ಸಾಧಾರಣ ಒಂದು 50 ವರ್ಷಗಳ ಹಿಂದಿನಿಂದಲೂ ಅದರ ಸಂರಕ್ಷಣೆ ಮಾಡಬೇಕು, ಅದು ಅಳಿದು ಹೋಗ್ತದೆ, ಅದನ್ನು ಸಂರಕ್ಷಿಸಬೇಕು ಅಂತ ಮನಸ್ಥಿತಿಯನ್ನು ಇಟ್ಟುಕೊಂಡು ಅದನ್ನ ಮಾಡ್ತಾ ಇದ್ದಂತಹ, ಈಗ ಅವರಿಗೆ ಏಜ್ ಆಯ್ತು, ಆದ್ರೂ ಸಹ ಅವರನ್ನ ಒಂದು ಗುರುತಿಸುವಂತ ಕೆಲಸ ಮಾಪಲತುಳು ಸುಬ್ರಾಯ ಭಟ್ ಅಂತ ಹೇಳಿ ಅವರ ಹತ್ರ ಹಲವು ವಿಧದ ಹಿಂದಿನ ತಳಿಗಳು, ಹಲಸಿನ ತಳಿಗಳಿರ್ಬೋದು, ಮಾವು ತಳಿಗಳು ಸಂರಕ್ಷಣೆ ಮಾಡ್ತಾ ಬರ್ತಾ ಇದ್ರು. ಅವರನ್ನ ಒಂದು ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನ ಅದೇ ದಿವಸ ನಾವು ಏರ್ಪಡಿಸ್ತಾ ಇದ್ದೇವೆ. ಅದು 2ನೇ ದಿವಸ ಅಂತ ಹೇಳಿದ್ರೆ ಶನಿವಾರ ದಿವಸ ಇದು ಬೆಳಿಗ್ಗೆ ನಡೀತದೆ. 11 ಗಂಟೆಯಿಂದ ಪ್ರಾರಂಭಗೊಂಡು ಮುಗಿಯೋ ತನಕ 12-1 ಗಂಟೆ ತನಕ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದಾರೆ. ಇದನ್ನ ವೇಣುಗೋಪಾಲ್ ನಮ್ಮ ಟ್ರಸ್ಟಿ, ನವತೇಜ ಟ್ರಸ್ಟ್ ಇನ್ನೊಬ್ರು ಟ್ರಸ್ಟ್ ಅದನ್ನ ನಡೆಸಲಿಕ್ಕಿದ್ದಾರೆ. ಮರುದಿವಸ ಶನಿವಾರ ರಮೇಶ್ ಕುಂಕಣಾಜಿ ಅಂತ ಹೇಳುವರು, ಯಾಕಂದ್ರೆ ನಾವೆಲ್ಲ ಹಲಸಿನ ಉತ್ಪನ್ನಗಳು, ಅದರ ಕೆಲವು ಉತ್ಪನ್ನಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೇವೆ. ಹಲಸಿನ ಮರದಿಂದ ಯಾವ ತರ ಕೆತ್ತನೆ ಮಾಡಬಹುದು, ಆ ಹಲಸಿನ ಮರದಿಂದ ಬೇರೆ ಬೇರೆ ಕೆತ್ತನೆಗಳನ್ನ ಯಾವ ರೂಪ ತರಬಹುದು, ಅದನ್ನ ಮೂರ್ತಿ ರೂಪ ಇರಬಹುದು, ಇನ್ನೊಂದು ರೂಪ ಇರಬಹುದು, ಅದರ ಬಗ್ಗೆ ಒಂದು ವಿವರಣೆಯನ್ನ ರಮೇಶ್ ಕುಂಕಣಾಜಿ, ಯಾಕಂದ್ರೆ ಅದು ಕಾಷ್ಟ ಶಿಲ್ಪಿಯವರು, ಅವರು ಅದರ ಬಗ್ಗೆ ವಿವರಣೆ ಕೊಡ್ಲಿಕ್ಕೆ ಬರ್ತಾರೆ. ಆಮೇಲೆ ಶ್ರೀ ಗೋಪಾಲಕೃಷ್ಣ ಕಾಂಚೋಡು ಡ್ರ್ಯಾಗನ್ ಫ್ರೂಟ್, ಖಾಲಿ ಅವರ ಮನೆಯಲ್ಲೇ ಉಜಿರೆಯಲ್ಲಿರುವವರು ಖಾಲಿ ಅವರ ಮನೆಯಲ್ಲಿ ಒಂದು 10-50 ಸೆನ್ಸ್ ಜಾಗದಲ್ಲಿ ಡ್ರ್ಯಾಗನ್ ಫ್ರೂಟ್ ಅನ್ನು ಬೆಳೆದು ಅಭೂತಪೂರ್ವವಾದಂತಹ ಕೆಲಸವನ್ನು ಮಾಡಿದಂತಹ ಕಾಂಚೋಡು ಗೋಪಾಲಕೃಷ್ಣ ಭಟ್ರು, ನಿವೃತ್ತ ಯೋಧರು ಸಹ ಅವರು ನಮ್ಮ ಜೊತೆ ಇರ್ತಾರೆ. ಮತ್ತೆ ಶ್ರೀಮತಿ ಶ್ವೇತಾ ಮರಕ್ಕಿಣಿ, ಅವರು ತಮ್ಮ ಹೋಮ್ ಪ್ರಾಡಕ್ಟ್ಸ್ ಇಂದ ಹೇಗೆ ಮೇಲೆ ಬಂದಿದ್ದಾರೆ ಅನ್ನೋ ಬಗ್ಗೆ, ಅದರ ಬಗ್ಗೆ ವಿಶೇಷ ವಿಶ್ಲೇಷಣೆ ಹೇಳ್ತಿದ್ರೆ ಅವರ ಬಗ್ಗೆ 1 ನಿಮಿಷ ಹೇಳಬೇಕಾಗಿ ಬರ್ತದೆ. ಯಾಕಂದ್ರೆ 2ನೇ ನಮ್ಮ ಹಲಸು ಮೇಳಕ್ಕೆ ಅವರು ಬಂದಾಗ ನನ್ನ ಸ್ಟಾಲ್ನ ಜೊತೆ, ನಮ್ಮ ದೂರದ ಸಂಬಂಧಿಕರಾದ್ರಿಂದ ಸ್ಟಾಲ್ ಜೊತೆ ಹಾಕಿಕೊಂಡು ಪಕ್ಕದಲ್ಲೇ ಕೂತ್ಕೊಂಡು ಒಂದು ಸಣ್ಣ ಸಣ್ಣ ಐಟಮ್ಗಳನ್ನು ತಂದ್ರು. ಅಲ್ಲಿ ಅದು ಸೇಲ್ ಆಗುವಂತ ಅವರಿಗೊಂದು ಪ್ರೇರಣೆ ಸಿಕ್ತು. ನೋಡಿ, ಈ ಹಲಸು ಮೇಳದಂತ ಪ್ರೇರಣೆಗಳು, ಆ ಪ್ರೇರಣೆಯಿಂದ ಅವರು ಇವತ್ತು ಹಲಸಿನ ಎಷ್ಟು ಮೌಲ್ಯವರ್ಧನೆಗಳನ್ನು ಮಾಡಿ ಮಾರ್ತಾರೆ ಅಂತ ಹೇಳಿದ್ರೆ ಅತ್ಯಂತ ಆಶ್ಚರ್ಯ ಆಗ್ಬೋದು. ಈ ನಮ್ಮ ಹಲಸು ಮೇಳದ ಆ ಪ್ರೇರಣೆ ಅವರಿಗೆ ಮೂಲ. ಅದನ್ನ ಅವರು ಈಗ ಒಂದು ಒಳ್ಳೆ ಉದ್ಯಮ, ಒಂದು ಮಹಿಳಾ ಉದ್ಯಮಿ, ಅವರು ದೊಡ್ಡ ಉದ್ಯಮವನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹಲಸಿನ ಚಿಪ್ಸ್ ಇರಬಹುದು, ಅದರ ಬೇರೆ ಬೇರೆ ಉತ್ಪನ್ನಗಳಿರಬಹುದು, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಬೇರೆ ಬೇರೆ ಉಪ್ಪಿನಕಾಯಿಗಳನ್ನ ಇನ್ನಿತರಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಈ ಪ್ರೇರಣೆ ಅಂತ ಹೇಳಿದ್ರೆ ನಮ್ಮ ಈ ಒಂದು ಹಲಸು ಮೇಳ, ಈ ಹಲಸು ಮೇಳ ಅವರನ್ನು ಸಮೇತ ಆ ದಿವಸ ನಮ್ಮ ಜೊತೆ ಇರ್ತಾರೆ. ದೇಶ್ ಪ್ರಸನ್ನ ಮತ್ತು JC ಪಶುಪತಿ ಶರ್ಮಾ ಈ ಎಲ್ಲ ಕಾರ್ಯಕ್ರಮಗಳನ್ನ ನೆರವೇರಿಸಲಿಕ್ಕಿದ್ದಾರೆ. ಹಾಗೆ ಕಡೆ ದಿವಸ ರವಿವಾರ ದಿವಸ ಸಂಜೆ 4 ಗಂಟೆ ಸಮಾರೋಪ ಸಮಾರಂಭ ಇರ್ತದೆ. ಈ ಸಮಾರಂಭದ ನೇತೃತ್ವವನ್ನ ನಮ್ಮ ಸುದ್ದಿ ಬಿಡುಗಡೆಯ ಸಂಪಾದಕ ಶ್ರೀ ಡಾಕ್ಟರ್ UP ಶಿವಾನಂದರವರು ವಹಿಸಲಿಕ್ಕಿದ್ದಾರೆ. ಇಡೀ ಹಲಸಿನ ಮುನ್ನುಡಿ ಬರೆದವರು ಅಡಿಕೆ ಪತ್ರಿಕೆ, ಅಂದ್ರೆ ಆ ಸಂಪಾದಕರಂತ ಶ್ರೀ ಪಡ್ರೆ. ಇವತ್ತೀಗ ಇಡೀ ಹಲಸಿನ ಆಂದೋಲನ ನಡಿಬೇಕಾದ್ರೆ ಮೂಲ ಕಾರಣ ಅಂತ ಹೇಳಿದ್ರೆ ಅಡಿಕೆ ಪತ್ರಿಕೆ. ಈ ಕಳೆದ 20 ವರ್ಷಗಳ ಹಿಂದೆ ಪ್ರಾರಂಭಗೊಂಡಂತಹ ಈ ಒಂದು ಹಲಸು ಆಂದೋಲನ, ನಮ್ಮ ಪುತ್ತೂರಿನಿಂದಲೇ ಪ್ರಾರಂಭವಾದಂತಹ ಆಂದೋಲನ ಈಗ ನಮಗೆ ಇಡೀ ದೇಶಾದ್ಯಂತ ಪ್ರಸರಿಸಲಿಕ್ಕೆ ಕಾರಣ ಶ್ರೀ ಪಡ್ರೆಯವರು. ಶ್ರೀ ಪಡ್ರೆಯವರು ಆ ದಿವಸ ನಮಗೆ ಸಮಾರೋಪ ಸಮಾರಂಭದ ನುಡಿಗಾಗಿ ಅವರು ಬರ್ಲಿಕ್ಕಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮಗೆ ಬಲರಾಮಾಚಾರ್ಯರು, ರತ್ನಾಕರ್ ಕುಳಾಯಿ ಸಂಘಟನಾ ಕಾರ್ಯದರ್ಶಿಯಾದಂತಹ ಸಾವಯವ ಕೃಷಿಕ ಬಳಗ ಮಂಗಳೂರು, ಹಾಗೆ ನಿರಂಜನ್ ಪೋಳ್ಯ ಸಮೃದ್ಧಿ ಗಿಡ ಗೆಳತನ ಸಂಘ ಪುತ್ತೂರು, ಇವರು ಸಹ ನಮ್ಮ ಜೊತೆ ಇರ್ತಾರೆ. ಶುಭ ನುಡಿಗೆಯಾಗಿ JC ಶಂಕರರಾವ್ ವಲಯ ಉಪಾಧ್ಯಕ್ಷರು ನಮ್ಮ ಜೊತೆ ಇರ್ತಾರೆ. ಈ ಎಲ್ಲ ಕಾರ್ಯಕ್ರಮ 3 ದಿವಸದ ಕಾರ್ಯಕ್ರಮ ನಡೀತಾ ಇರ್ತದೆ.
ಬಹಳ ಅಚ್ಚುಕಟ್ಟಾಗಿ ನಡಿಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲ ಕಾರ್ಯಕ್ರಮಗಳನ್ನ ಆ ರೀತಿಯಲ್ಲಿ ನಾವು ಈ ತರ ಮಾಡಿಕೊಂಡು ಬಂದಿದ್ದೇವೆ. ಅದರ ಇದ್ರ ಮೊದಲಾಗಿ ನಿಮಗೆ ಪ್ರೆಸ್ ನೋಟ್ಗಳನ್ನು ಸಮೇತ ನಾವು ನಿಮಗೆ ಕೊಟ್ಟಿದ್ದೇವೆ. ಇವತ್ತು ನಾವು ನಿಮಗೆ ಪ್ರೆಸ್ ಮೀಟ್ ಕಳೆದಿದ್ದೇವೆ. ನಿಮ್ಮೆಲ್ಲರ ತುಂಬ ಹೃದಯದ ಸಹಕಾರ ಬೇಕು. ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಮುಂದಿನ ವಿಚಾರವನ್ನ ಸುಹಾಸ್ ಮಡಿಕೇರಿ ಎಲ್ರಿಗೂ ನಮಸ್ಕಾರ. ಹಲಸು ಮೇಳದ ವೇದಿಕೆಯಲ್ಲಿ ಏನೆಲ್ಲ ವಿಚಾರಗಳು 3 ದಿವಸ ನಡೀಲಿಕ್ಕಿದೆ ಅಂತ ಹೇಳೋದ್ರ ಬಗ್ಗೆ ನವತೇಜ ಟ್ರಸ್ಟಿನ ಅಧ್ಯಕ್ಷರಾದಂತಹ ಅನಂತ ಪ್ರಸಾದ್ ನೈತಾಡ್ಕ ಅವರು ಹೇಳಿದರು. ಹಲಸು ಮೇಳದಲ್ಲಿ ಏನೆಲ್ಲ ಇರ್ಲಿಕ್ಕಿದೆ, ಹಲಸು ಮೇಳದ ಸ್ಟಾಲ್ಗಳಲ್ಲಿ ಏನೆಲ್ಲ ಇರ್ಲಿಕ್ಕಿದೆ ಅಂತ ಹೇಳೋದ್ರ ಬಗ್ಗೆ ಒಂದು ಚುಟುಕಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಹಲಸು ಮೇಳದ ಇಡೀ ಆ ಕಾರ್ಯಕ್ರಮದ ಜಾಗವನ್ನು ನಾವು 3 ವಿಭಾಗವಾಗಿ ಡಿವೈಡ್ ಮಾಡಿದ್ದೇವೆ. ಒಂದು ಹಲಸು ಮೇಳದ ಎಂಟ್ರೆನ್ಸ್, ಅಂದ್ರೆ ನಾವು ಜೈನ ಭವನದ ಇಡೀ ಆವರಣವನ್ನು ಈ ಹಲಸು ಮೇಳಕ್ಕಾಗಿ ನಾವು ನಿಗದಿ ಮಾಡಿಕೊಂಡು ಅದರ ಎಂಟ್ರೆನ್ಸ್ ಅಲ್ಲಿ ನಾವು ಹೇಗೆ ಒಂದು ಹಣ್ಣು ಬರ್ಬೇಕಂತಾದ್ರೆ ಅದು ಬೀಜ ಗಿಡದಿಂದ ನಂತರ ನಾವು ಅದರ ಆರೈಕೆ, ಅದರ ನಂತರ ಅದು ಫಲ ಕೊಡ್ತದೆ. ಅದೇ ರೀತಿಯಲ್ಲಿ ಎಂಟ್ರೆನ್ಸ್ ಅಲ್ಲಿ ಈ ಹಲಸು ಮತ್ತು ಇಡೀ ಕೃಷಿಗೆ ಸಂಬಂಧಪಟ್ಟಂತಹ ಗಿಡಗಳು ಅದರ ಎಂಟ್ರೆನ್ಸ್ ಅಲ್ಲಿ ಇದ್ರೆ ಅದರ ಜೊತೆಗೆ ಹಣ್ಣುಗಳು ಅಲ್ಲಿ ಲಭ್ಯ ಇರ್ತದೆ. ಈ ಮೇಳದಲ್ಲಿ ನಾವು ವಿಶೇಷವಾಗಿ ಹಲಸಿಗೆ ಎಷ್ಟು ಒತ್ತು ನೀಡಿದ್ದೇವೆ ಅದೇ ರೀತಿ ಟ್ರಾಪಿಕಲ್ ನಮ್ಮ ಈ ಕರಾವಳಿ ಭಾಗ ಮತ್ತು ನಮ್ಮ ಭಾಗದಲ್ಲಿ ಬೆಳೆಯುವಂತ ಎಲ್ಲ ಒಂದು ತೋಟಗಾರಿಕಾ ಬೆಳೆಗಳು ಅಂದ್ರೆ ವಿಶೇಷವಾಗಿ ಹಣ್ಣುಗಳಿಗೆ ನಾವು ಒತ್ತನ್ನು ನೀಡಿ ರಂಬುಟಾನು, ಮ್ಯಾಂಗೋಸ್ಟಿನ್, ಪುಲಾಸನ್ನು, ಮತ್ತೆ ಬೇರೆ ಬೇರೆ ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಫ್ಯಾಷನ್ ಫ್ರೂಟ್ ಇರ್ಬೋದು, ಮತ್ತೆ ಅವಕಾಡೋ ಇರ್ಬೋದು ಅಂದ್ರೆ ಬೆಣ್ಣೆಹಣ್ಣು, ಹೀಗೆ ಬೇರೆ ಬೇರೆ ಈ ರೀತಿಯ ಹಣ್ಣುಗಳಿಗೆಲ್ಲ ಒಂದು ಪ್ರಾಶಸ್ತ್ಯವನ್ನು ಈ ಸತಿ ಕೊಡ್ತಾ ಇದ್ದೇವೆ, ಹೆಚ್ಚಿನ ಒತ್ತು ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ನಮ್ಮ ಭಾಗದ ಒಂದು ಪೊಟೆನ್ಷಿಯಲ್ ಇದು ಇಡೀ ಭಾರತದಲ್ಲಿ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ. ಅಂದ್ರೆ ಇಲ್ಲಿಯ ಸೆಕೆ ಮತ್ತು ಇಲ್ಲಿಯ ಹ್ಯುಮಿಡಿಟಿ ಮತ್ತು ಇಲ್ಲಿಯ ಸೆಕೆ ವಾತಾವರಣಕ್ಕೆ ಈ ರಂಬುಟಾನ್ ಮತ್ತೆ ಮ್ಯಾಂಗೋಸ್ಟಿನ್ ಅಂತ ಕೆಲವು ಹಣ್ಣುಗಳು ನಮ್ಮ ಜಾಗಕ್ಕೆ ತುಂಬಾ ಸುಂದರವಾಗಿ ಹೊಂದಿಕೊಳ್ತದೆ. ಇಲ್ಲಿ ಬರುವ ಹಣ್ಣಿನ ಕ್ವಾಲಿಟಿ ಇಡೀ ಭಾರತದಲ್ಲಿ ಬೇರೆ ಕಡೆ ಬರುವುದಿಲ್ಲ. ಇಂಡೋನೇಷ್ಯಾದ ಹಣ್ಣಿಗೆ ಕ್ವಾಲಿಟಿಯಾಗಿ ನಮ್ಮ ರಂಬುಟಾನ್ಗಳು ಈಗ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ತುಂಬಾ ಸ್ಪರ್ಧಾತ್ಮಕವಾಗಿ ಹೋರಾಡ್ತಾ ಉಂಟು. ಸೊ ಇಂಥದ್ದಕ್ಕೂ ಸಹ ನಾವು ವಿಶೇಷವಾದ ಒಂದು ಪ್ರಾಶಸ್ತ್ಯವನ್ನು ಈ ಮೇಳದಲ್ಲಿ ನೀಡ್ತಾ ಇದ್ದೇವೆ. ಅದರ ಜೊತೆಗೆ ಈಗ ಈ ಕೃಷಿಗೆ ಸಂಬಂಧಪಟ್ಟು ಅಂದ್ರೆ ಈಗ ಡ್ರ್ಯಾಗನ್ ಫ್ರೂಟ್ ಅನ್ನು ನಾವು ಒಂದು ಚೌಕಟ್ಟಿನೊಳಗೆ ಸುಂದರವಾಗಿ ಬೆಳಿಬೇಕಾದ್ರೆ ಅದಕ್ಕೆ ಬೇಕಾದಂತ ಕೆಲವು ಸಲಕರಣೆಗಳಿದೆ. ಅದನ್ನು ಈಗ ಆಕರ್ಷಣ್ ಬ್ಲಾಕ್ ಅಂತ ಸಂಸ್ಥೆಗಳನ್ನ ಮಾಡ್ತಾ ಇದೆ. ಸೊ ಅಂತ ಕೃಷಿಗೆ ಸಂಬಂಧಪಟ್ಟ ಒಂದೆರಡು ವಿಶೇಷ ಸ್ಟಾಲ್ಗಳು ಹಲಸು ಮೇಳದ ಎಂಟ್ರೆನ್ಸ್ ಅಲ್ಲಿ ಬರ್ತದೆ. ಅದರ ಒಳಗೆ ಹೋದಾಗೆ ಈ ಹಲಸಿನ ಮತ್ತು ಬೇರೆ ಬೇರೆ ಹಣ್ಣುಗಳ ಮೌಲ್ಯವರ್ಧಿತ ಉತ್ಪನ್ನಗಳು, ಈಗ ಹಲಸಿನ ಮೌಲ್ಯವರ್ಧನೆ ಅಂದ್ರೆ ಚಿಪ್ಸ್, ಅದರ ಉಂಡ್ಲಕಾಳು ಅಂತ ಉಪ್ಪು ಸೊಳೆಯಿಂದ ಮಾಡುವಂತದ್ದು, ಅದರ ಹಲ್ವಾ ಇರ್ಬೋದು, ಬೇರೆ ಬೇರೆ ಹಣ್ಣಿನ ಹಲ್ವಾ, ಜಾಮು, ಸ್ಕ್ವಾಶ್, ಉಪ್ಪಿನಕಾಯಿ ಇಂಥದ್ದೆಲ್ಲ ಇಲ್ಲಿ ಬಂದ್ರೆ, ಮತ್ತೆ ಕೃಷಿಗೆ ಪೂರಕವಾದಂತ ಹ್ಯಾಂಡ್ ಟೂಲ್ಸ್, ಈಗ ನಾವು ಹಲಸಿನ ಹಣ್ಣನ್ನು ಸೊಳೆ ಬಿಡಿಸ್ಲಿಕ್ಕೆ ಅಥವಾ ಹಲಸಿನ ಹಣ್ಣನ್ನು ಕಟ್ ಮಾಡ್ಲಿಕ್ಕೆ, ಕೊಯ್ಲಿಕ್ಕೆ ಬೇಕಾದಂತ ಬೇರೆ ಬೇರೆ ಟೂಲ್ಸ್ ಗಳನ್ನು ಕೂಡ ಈ ಮೇಳದಲ್ಲಿ ನಾವು ಒದಗಿಸ್ಲಿಕ್ಕಿದೆ. ಅದರ ಜೊತೆಗೆ ಸಾಯದಂತ ಪ್ರತಿಷ್ಠಿತ ಕೃಷಿ ಕಂಪನಿಗಳು ಕೂಡ ನಮ್ಮ ಮೇಳಕ್ಕೆ ಟೋಟಲ್ ಟೂಲ್ಸ್ ಅಂತ ಇದೆ, ಈ ಹ್ಯಾಂಡ್ ಸಲಕರಣೆಗಳು ಅಂತದ್ದೆಲ್ಲ ನಮ್ಮ ಮೇಳದಲ್ಲಿ ವಿಶೇಷವಾಗಿ ಈ ಸತಿ ಬರ್ಲಿಕ್ಕಿದೆ. ಮತ್ತೆ ವೇದಿಕೆಯ ಅಲ್ಲಿ ಇಡೀ 3 ದಿವಸದಲ್ಲಿ ಯಾವಾಗೆಲ್ಲ ಸಮಯದ ಅವಕಾಶ ಸಿಗ್ತದ ಆಗೆಲ್ಲ ಹಲಸಿನ ಬೇರೆ ಬೇರೆ ಸ್ಪರ್ಧೆಗಳು ಮಾಡ್ಲಿಕ್ಕಿದ್ದೇವೆ. ದೊಡ್ಡ ತೂಕದ ಹಲಸನ್ನು ಯಾರು ಹೆಚ್ಚು ಬಾರಿ ಎತ್ತುತ್ತಾರೆ ಅಂತ ಹೇಳಿ, ಮತ್ತೆ ಹಲಸನ್ನು ನೋಡಿ ಅದರ ತೂಕ ಎಷ್ಟಿರ್ಬೋದು ಅಂತ ಅಂದಾಜಿಸುವಂತ ಒಂದು ಸ್ಪರ್ಧೆ, ಯಾರು 1 ನಿಮಿಷದಲ್ಲಿ ಅತ್ಯಂತ ಸ್ಪೀಡ್ ಆಗಿ ಹಲಸಿನ ಸೊಳೆಯನ್ನು ಬಿಡಿಸ್ತಾರೆ, ಯಾರು ಅತಿ ಹೆಚ್ಚು ಸೊಳೆಯನ್ನು ತಿಂತಾರೆ, ಹೀಗೆಲ್ಲ ಬೇರೆ ಬೇರೆ ಸ್ಪರ್ಧೆಗಳನ್ನು ನಾವು ಬಂದಂತ ಸಾರ್ವಜನಿಕರಿಗೋಸ್ಕರ ಇದನ್ನು ನಾವು ಆಯೋಜನೆ ಮಾಡ್ಲಿಕ್ಕಿದ್ದೇವೆ. ಮತ್ತೆ ಜೈನ ಭವನದ ಹಿಂಭಾಗ ಅಂದ್ರೆ ಫುಡ್ ಕೋರ್ಟ್ ಏರಿಯಾ, ನಾವು ಕಳೆದ ವರ್ಷ ಕೂಡ ಅದನ್ನೇ ನಿಗದಿ ಮಾಡಿದ್ದೇವೆ. ಈ ವರ್ಷ ಕೂಡ ತುಂಬಾ ವಿಶಾಲವಾದ ಏರಿಯಾದಲ್ಲಿ ಫುಡ್ ಕೋರ್ಟ್ ಇರ್ತದೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಹಲಸು ಮತ್ತು ಇತರೆ ಹಣ್ಣುಗಳ ಖಾದ್ಯಗಳು ಮಾತ್ರ. ಇಲ್ಲಿ ನಾವು ಒಂದು ಟ್ರೆಡಿಷನಲ್ ಫುಡ್ ಕೋರ್ಟ್ ಅಂತ ಹೇಳಿ ಮಾಡಿದ್ದೇವೆ. ಹಲಸಿನ ಹಣ್ಣಿನ ಗಾರಿಗೆಯಿಂದ ಹಿಡಿದು ಕೊಟ್ಟಿಗೆ ಕಡುಬಿಂದ ಹಿಡಿದು ಈಗಿನ ಹೊಸ ಟ್ರೆಂಡಿ, ಈಗ ಈ ವರ್ಷ ಹಲಸಿನ ಮೇಳದಲ್ಲಿ ಹಲಸಿನ ಬಾರ್ಬೆಕ್ಯೂ ಅಂತ, ಹೇಗೆ ನಾವು ಚಿಕನ್ ಮಟನ್ ಅಲ್ಲಿ ಬಾರ್ಬೆಕ್ಯೂ ಮಾಡ್ತೇವೆ ಅದೇ ತರ ಇದೊಂದು ವೆಜಿಟೇರಿಯನ್ ಮೀಟ್ ಆಗಿ ಹಲಸು ಈಗ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಕಾಂಪಿಟೀಟ್ ಮಾಡುವಂತ ಒಂದು ವೆಜಿಟೇರಿಯನ್ ಮೀಟ್ ಅಂತ ಹೇಳಿ ಹೇಳುವಂಥದ್ದು. ಹಲಸಿಗೆ ಎಳೆಯ ಗುಜ್ಜೆ ಮತ್ತು ಸೆಮಿ ರೈಪನ್ ಅಂದ್ರೆ ನಾವು ಹೇಗೆ ಹಣ್ಣಿಂದ ಮೊದಲಿನ ಒಂದು ಇದನ್ನು ಸೆಮಿ ರೈಪ್ ಅಂತ ಹೇಳ್ತೇವೆ, ಅದು ಮೀಟಿಗೆ ಒಂದು ಕಾಂಪೋಸಿಟ್ ಆದಂತಹ ಒಂದು ಮಾಂಸಕ್ಕೆ ಒಂದು ಸರಿಸಮಾನವಾದ
ಒಂದು ಒಂದು ಪದಾರ್ಥ ಅಥವಾ ವೆಜಿಟೇಬಲ್ ಅಂತ ಹೇಳಿ ಹೇಳ್ಬೋದು. ಸೊ ಇದರದ್ದು ಬಾರ್ಬೆಕ್ಯೂ ಮತ್ತೆ ಅದರದ್ದು ಈಗ ಬಾಂಬೆ ಪುಣೆ ಸ್ಟೈಲ್ ಅಲ್ಲಿ ವಡಾಪಾವ್, ಹಲಸಿನದ್ದೇ ವಡಾಪಾವ್ ಕೂಡ, ಹಲಸಿನ ಹಣ್ಣಿನ ಪೂರಿ, ಹಲಸಿನ ಹಣ್ಣಿಗೆ ಅದಕ್ಕೆ ಅದರದ್ದೇ ಆದ ಒಂದು ಗ್ರೇವಿ, ಈ ತರದೆಲ್ಲ ಬೇರೆ ಬೇರೆ ವಿಶೇಷ. ಮತ್ತೆ ಹೀಗೆ ಇದು ಒಂದು 10 ವರ್ಷದಿಂದವೇ ಹಲಸಿನ ಮಂಚೂರಿ, ಕಬಾಬ್ ಇಂಥದ್ದೆಲ್ಲ ಮೊದಲೇ ಒಂದು ಆಗಿದೆ. ಅದರದ್ದು ಬರ್ಗರ್ ಇರ್ಬೋದು, ಇದೆಲ್ಲ ಮೊದಲೇ ಆಗಿದೆ. ಬಟ್ ಈ ವರ್ಷ ವಿಶೇಷವಾಗಿ ಇಂಥದ್ದೊಂದು 3-4 ಬಗೆಯ ಖಾದ್ಯಗಳು ಹಲಸು ಪ್ರೇಮಿಗಳನ್ನು ರಂಜಿಸ್ಲಿಕ್ಕಿದೆ. ಆ ಮತ್ತು ಮಕ್ಕಳಿಗಾಗಿ ವಿಶೇಷವಾಗಿ ಮಕ್ಕಳಲ್ಲಿ ಕೂಡ ನಾವು ಪ್ರತಿ ವರ್ಷದ ಮೇಳದಲ್ಲಿ ಮಕ್ಕಳಿಗೆ ಒತ್ತು ಕೊಟ್ಟು ಹಲಸಿನ ಬಗ್ಗೆ ಅಥವಾ ಪ್ರಕೃತಿಯ ಬಗ್ಗೆಯ ಪ್ರಬಂಧ, ಚಿತ್ರಕಲೆ ಇಂಥದ್ದನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಈ ವರ್ಷ ಕೂಡ ಮಕ್ಕಳಿಗಾಗಿ ಇಂಥ ಕಾರ್ಯಕ್ರಮಗಳು ಕೂಡ ನಮ್ಮ ಮೇಳದಲ್ಲಿ ಬರ್ಲಿಕ್ಕಿದೆ. ಈ ವರ್ಷ ನಮ್ಮ ಹಲಸಿನ ಮತ್ತು ಹಣ್ಣುಗಳ ಮೇಳಕ್ಕೆ ವಿಶೇಷವಾಗಿ GL ಆಚಾರ್ಯ ಜ್ಯುವೆಲರ್ಸ್ ಅವರು ಒಂದು ಪ್ರಾಯೋಜಕರಾಗಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅದರ ಜೊತೆಗೆ ಅನನ್ಯ ಫೀಡ್ಸ್, STVC, TV ಕ್ಲಿನಿಕ್, ಪಶುಪತಿ ಲೈಟ್ಸ್, ಸಾಯ ಎಂಟರ್ಪ್ರೈಸಸ್, ಅದೇ ರೀತಿಯಲ್ಲಿ ಕ್ಯಾಂಪ್ಕೋ, ಕರ್ನಾಟಕ ಬ್ಯಾಂಕ್, ಯುನೈಟೆಡ್ ಟೊಯೋಟಾ, ಹೀಗೆ ಬೇರೆ ಬೇರೆ ಸಂಸ್ಥೆಗಳು ನಮ್ಮ ಜೊತೆ ಪ್ರಾಯೋಜಕರಾಗಿ ಈ ವರ್ಷ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅದರ ಜೊತೆಗೆ ತೋಟಗಾರಿಕಾ ಇಲಾಖೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಪುತ್ತೂರು, ಇವರು ಒಂದು ಜನಸ್ನೇಹಿ ಒಂದು ಕೌಂಟರ್ ಅನ್ನು ಹಾಕಿ, ಅಂದ್ರೆ ತೋಟಗಾರಿಕಾ ಇಲಾಖೆಗಳು ಕೃಷಿಕರಿಗೋಸ್ಕರ ಏನೆಲ್ಲ ಒಂದು ಸೌಲಭ್ಯಗಳು ಇದೆ ಅಂತ ಹೇಳೋದ್ರ ಬಗ್ಗೆ ಒಂದು ಇಂಟರಾಕ್ಟಿವ್ ಸ್ಟಾಲ್ ಅನ್ನು ಕೂಡ ಈ ಸತಿ ನಮ್ಮ ಜೊತೆ ಹಾಕ್ಲಿಕ್ಕಿದ್ದಾರೆ. ತೋಟಗಾರಿಕೆ ಇಲಾಖೆಗಳು ನೀಡುವಂತ ಸೌಲಭ್ಯಗಳನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ. ಅದರ ಜೊತೆಗೆ ಕ್ಯಾಶು ರಿಸರ್ಚ್ ಸ್ಟೇಷನ್, ಈಗ DCR ನಮ್ಮ ಹತ್ತಿರದಲ್ಲಿ ಇದೆ, ಒಂದು ರಾಷ್ಟ್ರೀಯ ಸಂಸ್ಥೆ. ಎಷ್ಟೋ ಸೌಲಭ್ಯಗಳನ್ನು ಕೃಷಿಕರಿಗಾಗಿ ಅಥವಾ ಹೊಸ ಉದ್ಯಮ ಮಾಡುವವರಿಗೋಸ್ಕರ ತೋಟಗಾರಿಕಾ ಅಥವಾ ಕ್ಯಾಶು ರಿಸರ್ಚ್ ಸ್ಟೇಷನ್ ಕೊಡ್ತಾ ಇದೆ. ಅದು ತುಂಬಾ ಜನರಿಗೆ ಗೊತ್ತಿಲ್ಲ. ಇದರ ಬಗ್ಗೆ ಮಾಹಿತಿಯನ್ನು ನೀಡುವ ಸಲುವಾಗಿ ಅವರು ಕೂಡ ನಮ್ಮ ಜೊತೆ ಈ ವರ್ಷ ಸೇರಿಕೊಂಡು ಅವ್ರದ್ದು ಕೂಡ ಉದ್ಯಮಿಗಳಿಗೆ, ಕೃಷಿಕರಿಗೆ, ಕೃಷಿಯಿಂದ ಉದ್ಯಮ ಮಾಡುವವರಿಗೆ ಈ ರೀತಿಯಲ್ಲಿ ಒಂದು ಸ್ಟಾಲ್ ಅನ್ನು ಅವರು ಕೂಡ, ತೋಟಗಾರಿಕೆ ಇಲಾಖೆ ಕೂಡ ಹಾಕ್ಲಿಕ್ಕಿದೆ. ಇದಕ್ಕೆ ಮರಿಕೆ ಸಾವಯವ ಮಳಿಗೆ, ಅಕ್ಷಾ ಕಾಟೇಜ್ ಇಂಡಸ್ಟ್ರಿ, ನವನೀತ್ ನರ್ಸರಿ, ನಿರ್ಮಾಣ ಅಸೋಸಿಯೇಟ್ಸ್, ಹೀಗೆ ಸಂಸ್ಥೆಗಳು ಇದಕ್ಕೆ ಹೆಗಲೆಣೆಯನ್ನು ಕೂಡ ನೀಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಯಾರಿಗೂ ಬೇಡವಾದ ಹಲಸು ಅಥವಾ ಬಡವರ ಬಾದಾಮಿ ಅಂತ ಹೇಳಿ ಹಲಸಿನ ಬೀಜವನ್ನು ಹೇಳ್ತಾ ಇದ್ದಾರೆ. ಬಡವರ ಹಣ್ಣು ಅಂತ ಹೇಳಿ ಸರ್ಕಾರಿ ಭಾಷೆಯಲ್ಲಿ ಎಷ್ಟೋ ವರ್ಷದಿಂದ ಇದ್ದಂತ ಒಂದು ಹಲಸಿಗೆ ಒಂದು ಮಾನವರ್ಧನೆ, ಮೌಲ್ಯವರ್ಧನೆ ಆಗಬೇಕು. ಅದರ ಜೊತೆಗೆ ಕೃಷಿಕರನ್ನು ಮತ್ತು ಸಂಸ್ಕರಣೆ ಮಾಡುವಂತ ಒಂದು ಇಂಡಸ್ಟ್ರಿಯವರನ್ನು, ರಿಸರ್ಚ್ ಸ್ಟೇಷನ್ಗಳನ್ನು, ಯಾರೆಲ್ಲ ಈಗ ನಮ್ಮ ಸರ್ಕಾರಿ ಸಂಸ್ಥೆಗಳು DCR ಇರ್ಬೋದು ಅಥವಾ IIHR ಇರ್ಬೋದು, ಇವೆಲ್ಲ ರಿಸರ್ಚ್ ಮಾಡುವಂತ ಸಂಸ್ಥೆಗಳು, ಇದರಿಂದ ಹೊಸತನ್ನು ಏನು ಮಾಡಬಹುದು ಅಂತ ರಿಸರ್ಚ್ ಸಂಸ್ಥೆಗಳನ್ನು, ಗ್ರಾಹಕರನ್ನು, ಇಂಡಸ್ಟ್ರಿಯವರನ್ನು, ಕೃಷಿಕರನ್ನು ಎಲ್ಲರನ್ನು ಒಂದೇ ಸೂರಿನ ಅಡಿಯಲ್ಲಿ, ಒಂದೇ ವೇದಿಕೆಯಲ್ಲಿ ಸೇರಿಸಿ ಇದರಿಂದ ಒಂದು ಹೊಸತ ಆವಿಷ್ಕಾರಗಳು ಆಗಬೇಕು. ಈಗ ಎಷ್ಟೋ ನಮ್ಮ ಹಲಸು ಮೇಳ, ಈಗ ಎಲ್ಲಾ ಊರುಗಳಲ್ಲಿ ಹಲಸು ಮೇಳ ಆಗ್ತದೆ. ಒಂದೊಂದು ಹಲಸು ಮೇಳದಲ್ಲಿ ಒಂದೊಂದು ಹೊಸ ಉದ್ಯಮಗಳು ಸೃಷ್ಟಿ ಆಗ್ತದೆ, ಹುಟ್ಟಿಕೊಳ್ತದೆ. ಈಗ ಶ್ವೇತಾ ಮರಕಿಣಿ ಅವರು ನಮ್ಮದೇ ಮೇಳದಿಂದ ಒಂದು ಹೊರಟು ಈಗ ಲಕ್ಷಾಂತರ ರೂಪಾಯಿಯ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಇದು ನಮಗೊಂದು ಸಂತೋಷ. ಈ ಮೇಳವನ್ನು ಒಂದು ಆದರ್ಶವಾಗಿ ಇಟ್ಟುಕೊಂಡು ಅಥವಾ ಈ ಮೇಳದ ಅಲ್ಲಿ ಬಂದು ನೋಡಿ ತಿಳಿದು ಇದರಿಂದ ಹಲವಾರು ಉದ್ಯಮಗಳು ನಮ್ಮ ಊರಿನಲ್ಲಿ ಆಗಬೇಕು. ಈಗ ಮೊದಲು ಯಾರಿಗೂ ಬೇಡ, ತೋಟಕ್ಕೆ ತೋಡಿ ಕಡದು ಹಾಕ್ತಿದ್ರು ಹಲಸನ್ನು, ನುಸಿ ಬರ್ತದೆ, ಸೊಳ್ಳೆ ಬರ್ತದೆ ಅಂತ ಕಾಲಘಟ್ಟ ಈಗ ಹೋಗಿ ಅಟ್ಲೀಸ್ಟ್ 5 ರೂಪಾಯಿಗಾದ್ರೂ ಯಾವುದಕ್ಕೂ ರುಚಿ ಇಲ್ಲದ ಹಲಸಾದ್ರೂ ಸಹ ಒಂದು 5 ರೂಪಾಯಿ ಕಡಿಮೆ ಈಗ ಎಲ್ಲಿಯೂ ಬಿಕರಿ ಆಗುದಿಲ್ಲ. ಬೇರೆ ಬೇರೆ ಇಂಡಸ್ಟ್ರಿಯವರು ಹಪ್ಪಳ ಮಾಡ್ಲಿಕ್ಕೆ, ಚಿಪ್ಸ್ ಮಾಡ್ಲಿಕ್ಕೆ, ಉಪ್ಪು ಸೊಳ್ಳೆ ಹಾಕ್ಲಿಕ್ಕೆ, ಬೇರೆ ಬೇರೆ ಉದ್ದೇಶಕ್ಕಾಗಿ ಹಲಸನ್ನು ಈಗ ಮಿನಿಮಮ್ ದರ ಆದ್ರೂ ಕೊಟ್ಟು ಅವರೇ ಬಂದು ಕೊಯ್ದು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇಂಥ ಒಂದು ಹಲಸು ಮುಂದೆ 100 ರೂಪಾಯಿ ಆಗ್ಲಿ, ನಮ್ಮ ಊರಿನಲ್ಲಿ ಬೆಳೆದ ಅಂತ ಒಂದು ಹಲಸು 10 ದೇಶಗಳಿಗೆ ಅಥವಾ 100 ದೇಶಗಳಿಗೆ ಹೋಗಿ ಅದು ಒಂದು ಆರ್ಥಿಕ ಶಕ್ತಿ ಆಗಲಿ ಅಂತ ಹೇಳೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸೊ ನಿಮ್ಮೆಲ್ಲರ ಸಹಕಾರ ಬೇಕು. ನಿಮ್ಮ ಎಲ್ಲ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಈ ವಿಚಾರವನ್ನು ಆದಷ್ಟು ದೊಡ್ಡ ಮಟ್ಟದಲ್ಲಿ ಹಾಕಿ ನಮಗೆ ಸಹಕಾರ ಕೊಡಬೇಕು. ದೊಡ್ಡ ಸಂಖ್ಯೆಯ ಸಾರ್ವಜನಿಕರು, ಕೃಷಿಕರು, ಗ್ರಾಹಕರು ಈ ಮೇಳಕ್ಕೆ ಬಂದು ಖರೀದಿ ಮಾಡಿ, ನೋಡಿ, ಮಾರಾಟ ಮಾಡಿ, ಕೃಷಿಕರಾದ್ರೆ ಮಾರಾಟ ಮಾಡಿ, ಗ್ರಾಹಕರಾದ್ರೆ ಖರೀದಿ ಮಾಡಿ ಸಂಭ್ರಮ ಪಡಬೇಕು ಅಂತ ಹೇಳುವ ಒಂದು ಉದ್ದೇಶ ನಮ್ಮದು. ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟ ಪ್ರೆಸ್ ಕ್ಲಬ್ಗೆ ಹಾಗೂ ಬಂದಂತ ಎಲ್ಲ ಮಾಧ್ಯಮ ಮಿತ್ರದವರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು. ನಾವು ಅದರಲ್ಲಿ 2 ಹಂತ ಮಾಡಿದ್ದೇವೆ. ಈ ಸ್ಟಾಲ್ಗಳಲ್ಲಿ ಕಮರ್ಷಿಯಲ್ ಆಗಿ ಬಂದು ಮಾರಾಟ ಮಾಡುವಂತಹ
ಸ್ಟಾಲ್ಗಳಿಗೆ 8,000 ರೂಪಾಯಿ ನಿಗದಿ ಮಾಡಿದ್ದೇವೆ. ಅದೇ ಕೃಷಿಕರಾದ್ರೆ ಕೃಷಿ ಉತ್ಪನ್ನವನ್ನು ತಕೊಂಡು ಬರೋದಿದ್ರೆ ಅವರ ವ್ಯಾಪಾರದ ಮೇಲೆ ಅವರು ಖುಷಿಯಿಂದ ಏನು ಕೊಡ್ತಾರೆ ಅಂತ ತಗೊಳ್ತೀವಿ. ನಾವು ಪ್ರತಿ ವರ್ಷ ಒಂದು ನಮ್ಮ ಮೇಳ ಮಾಡುವಾಗ ನಾವು ಅಲ್ಲಿ ಫಾರ್ಮರ್ಸ್ ಕೌಂಟರ್ ಅಂದ್ರೆ ಕೃಷಿಕರ ವೇದಿಕೆ ಅಂತೇಳಿ ಒಂದು ವಿಶೇಷವಾಗಿ ಮಾಡ್ತೇವೆ. ಒಂದೊಂದು ವರ್ಷ 10-15 ಕೃಷಿಕರು ತಮ್ಮ ಉತ್ಪನ್ನವನ್ನು ತಗೊಂಡು ಬಂದಿದ್ದಾರೆ. ಕೆಲವು ವರ್ಷ 1-2 ಮಂದಿ. ಅಂದ್ರೆ ಈ ವರ್ಷ ನೋಡಿ, ಈ ವರ್ಷ ರಂಬುಟಾನ್ ಆಗ್ಲಿ ಮ್ಯಾಂಗೋಸ್ಟಿನ್ ಆಗ್ಲಿ ಬೆಳೆ ತುಂಬಾ ಕಡಿಮೆ ಇದೆ, ಇನ್ನೂ ಹಣ್ಣಾಗ್ಬೇಕಷ್ಟೆ. ಈಗ ಹಲಸು ಮಾತ್ರ ಇರುವಂತ. ಈ ವರ್ಷ ನಮಗೆ ಕೃಷಿಕರ ನಿರೀಕ್ಷೆ ದೊಡ್ಡದಾಗಿಲ್ಲ, ಅಂದ್ರೆ ಮಾರಾಟ ಮಾಡೋರ ನಿರೀಕ್ಷೆ ಇಲ್ಲ. ಬರುವವರು ತುಂಬಾ ಜನ ಇದ್ದಾರೆ, 1-2 ಜನ ಬರ್ಬೋದು. ಸೊ ಕೃಷಿಕರಿಗೆ ಅವರ ಖುಷಿಯಲ್ಲಿ ಕೊಟ್ಟದನ್ನು ನಾವು ತಗೊಳ್ತೇವೆ. ಅದೇ ವ್ಯಾಪಾರಕ್ಕೆ ಅಂತ ಹೇಳಿ ಬರುವವರಿಗೆ 3 ದಿನಕ್ಕೆ ಅದರಲ್ಲಿ ಅವರಿಗೆ ಕರೆಂಟು, ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೇವೆ. ಅದಕ್ಕೆ 8,000 ನಿಗದಿ ಮಾಡಿ. ಅದರಲ್ಲಿ 2 ವಿಚಾರ ಉಂಟು. ಒಂದು ಏನಂದ್ರೆ ಈ ಹಲಸಿನ ಸಂಸ್ಕರಣೆ ಹೇಳುವಂಥದ್ದು ತುಂಬಾ ಲೇಬರ್ ಓರಿಯೆಂಟೆಡ್. ನಿಮಗೆ ಈಗ ನಾವು ಕೂಡ ಹಲಸು ಮೇಳಗಳಲ್ಲಿ ಸ್ಟಾಲ್ ಎಲ್ಲ ಹಾಕುವಂತವರು, ಅದನ್ನು ಸಂಸ್ಕರಣೆ ಮಾಡ್ಲಿಕ್ಕೆ ಇರುವ ಖರ್ಚು ತುಂಬಾ ಇದೆ. ಈಗ ನಾವು ಮನೆಯಲ್ಲೇ ಒಂದು ಹಲಸನ್ನು ಬಿಡಿಸ್ತಿದ್ರು ಸಹ ಅರ್ಧ ದಿನದ ಕೆಲಸ ಅದು. ಸೊ ಆ ಲೇಬರ್ ಕಾಸ್ಟ್ ಅನ್ನು ನಿಮಗೆ ಏನು ಮ್ಯಾಚ್ ಮಾಡ್ಲಿಕ್ಕೆ ಸ್ವಲ್ಪ ದರ ಹೆಚ್ಚು ಇಡ್ಲೇಬೇಕಾಗ್ತದೆ, ಇಲ್ಲಾಂದ್ರೆ ಅದನ್ನು ವರ್ಕೌಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇನ್ನೊಂದು, ನಿಮಗೆ ತುಂಬಾ ಕಡಿಮೆ ದರಕ್ಕೆ ಕೊಟ್ರೆ ಯಾವುದು ಬೆಲೆ ಇಲ್ಲ. ಮತ್ತೆ ಅವರು ಲಾಭದ ಉದ್ದೇಶಕ್ಕೆ ಯಾರೇ ಆದ್ರೂ ಒಂದು ಮಾಡುವಂತದ್ದು ಲಾಭ ಆಗ್ಬೇಕು ಅಂತ ಹೇಳಿ ಇಷ್ಟು ಮಳಿಗೆ ಇಡುವವರು ಅವರ ಒಂದು ಮಿನಿಮಮ್ ಲಾಭವನ್ನು ಅವ್ರು ಇಟ್ಟೆ ಮಾರಾಟ ಮಾಡ್ತಾರೆ. ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಕಂಪೇರ್ ಮಾಡಿದ್ರೆ, ರೇಟನ್ನೇ ಕಂಪೇರ್ ಮಾಡಿದ್ರೆ, ಒಂದು ಡಿಶ್ಗೆ ಆ ಮೇಳದಲ್ಲಿ ಇರುವ ರೇಟು ಮತ್ತೆ ಮಾಮೂಲಿಯಾಗಿ ಅದಕ್ಕೆ ಒಂದು ಸಪ್ಲಿಮೆಂಟ್ ಆಗಿರುವ ಡಿಶ್ ಹೋಟೆಲಲ್ಲಿ ಇರುವ ರೇಟ್ ಅನ್ನು ಕಂಪೇರ್ ಮಾಡಿದ್ರೆ 40% ಕಮ್ಮಿಯೇ ಇದೆ ಮೇಳದಲ್ಲಿ. ಒಂದು ಮಂಚೂರಿಯನ್ಗೆ ಈಗ ನಾವು ಯಾವುದೇ ದೊಡ್ಡ ಬೇಡ, ಮಾಮೂಲಿ ಹೋಟ್ಲಿಗೆ ಹೋದ್ರೆ 100-120 ರೂಪಾಯಿಗೆ ಕಮ್ಮಿ ಒಂದು ಗೋಬಿ ಮಂಚೂರಿ ಸಿಗುದಿಲ್ಲ. ಯಾವುದೇ ಹಲಸು ಮೇಳ ನೋಡಿ 80 ಅಥವಾ 100 ರೂಪಾಯಿ ಒಳಗಡೆ ಹಲಸಿನ ಮಂಚೂರಿಯನ್ನು ಅದೇ ಕ್ವಾಂಟಿಟಿಯಲ್ಲಿ ಕೊಡ್ತಾರೆ. ಸೊ ಇಲ್ಲಿ ನಿಮಗೆ ಕೆಲಸ ಜಾಸ್ತಿ ಇದ್ರೂ ಕೂಡ ಮಾಮೂಲಿ ಇದರ ಹೋಟ್ಲ ರೇಟಲ್ಲಿ ಕೊಡುದಿಲ್ಲ, ಕಮ್ಮಿಗೆ ಕೊಡ್ತಾರೆ. ಅದು ನಮ್ಮ ಭಾವನೆ. ಅಂದ್ರೆ ನಮ್ಮ ನಿರೀಕ್ಷೆಗಳು ಹೇಗಿರ್ತದೆ ಅಂತ ಹೇಳಿದ್ರೆ, ಮೇಳ ಅಂತ ಹೇಳಿದ್ರೆ ಅಲ್ಲಿ ಬಾರಿ ಕಡಿಮೆಗೆ ಸಿಗಬೇಕು ಅಂತ ಹೇಳಿ, ಆ ನಿರೀಕ್ಷೆ ತಪ್ಪು ಅಂತ ನಾನು ಹೇಳುದು. ಈ ನೀವು ಏನು ಈ ಖಾದಿ ಮೇಳ ಅಥವಾ ಯಾವ್ದೋ ವಸ್ತ್ರದ ಮೇಳಕ್ಕೂ ಸಹ ಹಲಸಿನ ಮೇಳಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅವರು ಹೆಚ್ಚಿನ ಮೇಳಗಳು ಹಾಕೊಂಡು ಸ್ಟಾಕ್ ಕ್ಲಿಯರೆನ್ಸ್ಗೆ, ಇದು ಸ್ಟಾಕ್ ವ್ಯಾಲ್ಯೂ ಎಡಿಷನ್ ಗೆ ಹಾಕುವಂತದ್ದು. ಹಾಗಾಗಿ ಈ ಮೇಳಕ್ಕೂ ಆ ಮೇಳಕ್ಕೂ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನನ್ನ ಭಾವನೆ. ಮತ್ತೆ ಇನ್ನೊಂದೇನಂದ್ರೆ ಇದೇ ವಿಚಾರದಲ್ಲಿ ಹೇಳ್ತಿದ್ರೆ, ಒಂದು ಹಲಸಿನಕಾಯಿಯನ್ನು ಕೊಯ್ಲಿಕ್ಕೆ ಎಷ್ಟು ಖರ್ಚು ಬೀಳ್ತದೆ ಅಂತ ಹೇಳಿದ್ರೆ, ಅದನ್ನ ಮೇಲಿಂದ ಅದನ್ನು ಕೆಳಗೆ ಬೀಳದ ಹಾಗೆ ಬಿದ್ರೆ ಪೆಟ್ಟಾಗ್ತದೆ, ಅದನ್ನು ಉಪಯೋಗ ಬರುದಿಲ್ಲ ನಮಗೆ. ಅದನ್ನ ಆ ಕೊಯ್ಸುವವನಿಗೆ ಸಮೇತ ಲೇಬರ್ ಸಿಕ್ಕಾಪಟ್ಟಿದೆ. ಈಗ ನಂದು ಇವತ್ತೀಗ ನಾಳೆಗೆ ನಮ್ಮಲ್ಲಿಗೆ ಮೇಳಕ್ಕೆ ತರಿಸುವವರೊಂದು ಮಲ್ಲೇಶ್ ಅಂತೇಳಿ ಮೈಸೂರಿನಿಂದ ಅವರು ತಕೊಂಡು ಬರ್ತಾರೆ. ಅವರಿಗೆ ಕೊಯ್ಲಿಕ್ಕೆ ಹೋಗಿದ್ದಾರೆ, ಕೊಯ್ಸುವಂತ ಕಷ್ಟವನ್ನು ನಮ್ಮ ಹತ್ರ ವಿಡಿಯೋ ಹಾಕ್ತಾ ಇದ್ದಾರೆ ಅವರು. ಅದು ನೋಡುವಾಗ ನಮ್ಗೆ ಅಂದಾಜು ಎಷ್ಟು ಜನ, 4 ಜನ ಇದ್ದಾರೆ. ಫ್ರೀಗೆ ಕೊಟ್ಟಿದ್ದೇವೆ, ಕೊಡ್ತೇವೆ ನಾವು. ಹಣ್ಣು ತರುವವರಿಗೆ ಫ್ರೀ, ಕೃಷಿಕರಾದವರಿಗೆ ನಾವು ಸ್ಪೆಷಲ್ ಡಿಸ್ಕೌಂಟ್. ನಮ್ಗೆ ಸ್ಟಾಲ್ ಹೋಲ್ಡರ್ಸ್ಗೆ ಮಾತ್ರ ನಾವು ಚಾರ್ಜ್ ಮಾಡ್ತೇವೆ, ಬಿಟ್ಟರೆ ಕೃಷಿಕರಿಗೆಲ್ಲ ಫ್ರೀಯಾಗಿ ಕೊಡ್ತೇವೆ. ಅವರು ಏನು ಕೊಡ್ತಾರೆ ಸಂತೋಷದಿಂದ ಅದು ಮಾತ್ರ ತಗೊಳ್ಳೋದು. ನಮ್ಮ ಮೇಳ ಮಾಡ್ಲಿಕ್ಕೆ ಒಂದು 4 ಲಕ್ಷ ರೂಪಾಯಿಯಷ್ಟು ವೆಚ್ಚ ಇದೆ, ಅದನ್ನ ನಾವು ಭರಿಸ್ಬೇಕಲ್ಲ. ಸ್ಟಾಲ್ ಬಾಡಿಗೆ ಫ್ರೀ ಮಾಡಿ ಯಾರೋ ದೊಡ್ಡ ಸ್ಪಾನ್ಸರ್ಸ್ ಎಲ್ಲ ಸಿಕ್ಕಿದ್ರೆ ಖಂಡಿತ ನಾವು ಫ್ರೀಗೆ ಮಾಡ್ಬೋದು ಸ್ಟಾಲ್ ಹೋಲ್ಡರ್ಸ್ಗೆ. ಆಗ ನಿಮಗೆ ಆಟೋಮೆಟಿಕಲಿ ಸ್ವಲ್ಪ ರೇಟ್ಗಳೊಂದು 10% 20% ಕಮ್ಮಿ ಆಗ್ಬೋದು. ಬಟ್ ನೀವು ಪುತ್ತೂರಿನಲ್ಲಿ ಎಷ್ಟೋ ದೊಡ್ಡ ಕಾರ್ಯಕ್ರಮಗಳಾಗ್ತದೆ ಎಲ್ಲದಕ್ಕೂ. ಪುತ್ತೂರು ನೋಡಿ ಒಂದು ಸಣ್ಣ ಊರು. ಈಗ ನಾವು ಮಂಗಳೂರು ಬೆಂಗಳೂರು ಆದ್ರೆ ಬೇರೆ ಬೇರೆ ಇಂಡಸ್ಟ್ರಿಯವರು, ಬೇರೆ ಬೇರೆ ಬಿಸ್ನೆಸ್ ದೊಡ್ಡ ಟೈಕೋನ್ಸ್ ಇದ್ದಾರೆ. ನಾವು ಇಲ್ಲಿ ಪುತ್ತೂರಿನಂತ ಪೇಟೆಯಲ್ಲಿ ಯಾರು ಏನೇ ಕಾರ್ಯಕ್ರಮ ಮಾಡ್ಲಿ ಅದೇ ಒಂದು 10 ಜನರಲ್ಲಿ ಹೋಗ್ಬೇಕು, ಅವರಿಗೂ ಹೊರೆ ಆಗ್ತದೆ. ಸೊ ನಾವು ಯಾವುದೇ ವ್ಯವಹಾರಸ್ಥರನ್ನು, ಈಗ ನಾಳೆ ನಮ್ಮ ಬಾಗಿಲಿಗೆ ಇನ್ನೊಬ್ರು ಬಂದು ನಮಗೂ ಅದೇ ಪರಿಸ್ಥಿತಿ. ಸೊ ಯಾರಿಗೂ ಹೊರೆ ಆಗಬಾರದು ಅಂತ ಹೇಳಿ ನಾವು ಈ ತರದಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಅಂದ್ರೆ ಬಂದವರಿಗ ಉಚಿತ ಅಂತ ಹೇಳಿದ್ರೆ, ನೀವು ಹಣ್ಣು ತಿನ್ನುವ ಸ್ಪರ್ಧೆಯಲ್ಲಿ ಹಣ್ಣು ಉಚಿತ, ಎಲ್ಲ ಕಮರ್ಷಿಯಲ್. ಯಾಕಂದ್ರೆ ಮೈನ್ ಇದನ್ನ ಹೇಗೆ ಸುದ್ದಿ ಅಲ್ಲ, ಇದು ನಾವು ಕಮರ್ಷಿಯಲ್ ಅಂತ ಇದು ಮೇಲೆ ನಾವು ನಿಂತುಕೊಂಡಂತವ್ರು.
ಈ ಅಡಿಕೆಗೆ ಒಂದು ಪರ್ಯಾಯ, ಯಾಕಂದ್ರೆ ಉಪ ಉತ್ಪನ್ನ ಯಾವತ್ತು ಕೊಕ್ಕೋಗೆ ಹೇಗೆ ಉಪ ಉತ್ಪನ್ನ ಆಗಿದೋ ಅದೇ ತರ ಒಂದು ಉಪ ಉತ್ಪನ್ನವಾಗಿ ನಮಗೆ ಇದು ಮೂಡಿ ಬರಬೇಕು ಹಲಸು ಅಂತ ಹೇಳುವಂತ ಜಾಗೃತಿಗೆ ಬೇಕಾಗಿ ಈ ಒಂದು ಕಾರ್ಯಕ್ರಮ ಮಾಡಬಹುದು. ಅವಾಗ ಆಟೋಮೆಟಿಕ್ ಆಗಿ ಇದಕ್ಕೆ ವ್ಯಾಲ್ಯೂಷನ್ ಬಂದೇ ಬರಲೇಬೇಕಾಗ್ತದೆ. ಯಾಕಂದ್ರೆ ವ್ಯಾಲ್ಯೂಷನ್ಗೆ ಬೇಕಾಗಿ, ಮೌಲ್ಯವರ್ಧನೆಗೆ ಬೇಕಾಗಿ ಈ ಮೇಳಗಳನ್ನು ನಾವು ಆಯೋಜನೆ ಮಾಡುವಂತ. ಸರಿ ಸರಿ. ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು ರಾಷ್ಟ್ರ, ಪರಿಸರ, ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ. ಪುತ್ತೂರು ನಗರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್. ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ. ನಮ್ಮ ವಿಶೇಷತೆಗಳು: ಶಿಶು ಕೇಂದ್ರಿತ ಶಿಕ್ಷಣ, ಒತ್ತಡರಹಿತ ಕಲಿಕೆ, ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ, ರಾಷ್ಟ್ರೀಯ ಮೌಲ್ಯಗಳ ಪರಿಚಯ, ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ, ಶಾಲಾ ವಾಹನ ಸೌಲಭ್ಯ, ಪ್ರಿ ಕೆಜಿ, ಎಲ್ಕೆಜಿ, ಯುಕೆಜಿ ಹಾಗೂ 1ರಿಂದ 4ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ. ಬನ್ನಿ, ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ. ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, a unit of ABG Educational and Charitable Trust, ಅಲಂಬುಡ, ಕೃಷ್ಣನಗರ, ಬನ್ನೂರು, ಪುತ್ತೂರು, ದಕ್ಷಿಣ ಕನ್ನಡ 574203. ಮೊಬೈಲ್ 7338085983, 9448485983. ಇಮೇಲ್ abgschoolputturu@gmail.com. ವೆಬ್ www.abgschool.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ